ಶ್ರೀ ಕ್ಷೇತ್ರ ಹತ್ತೂರು ಪರ್ಪಲಗಿರಿ ಕಲ್ಕುಡ ಸಪರಿವಾರ ದೇವಸ್ಥಾನ ಹತ್ತೂರು ಇಲ್ಲಿನ ಶ್ರೀ ಕ್ಷೇತ್ರ ಪುನರುತ್ಥಾನ ನಿಮಿತ್ತ ಶಿಲಾಮಯ ಯಾತ್ರೆ ಬುಧವಾರ ಬೆಳಿಗ್ಗೆ ನಡೆಯಿತು. ಬೆಳಿಗ್ಗೆ 7:00 ಕಾರ್ಕಳ ವೆಂಕಟರಮಣ ದೇವಸ್ಥಾನದಿಂದ ಅನಂತಶಯನ ಮಾರ್ಗವಾಗಿ ಗೊಮ್ಮಟಬೆಟ್ಟ, ಆನೆಕೆರೆ, ಕೃಷ್ಣ ದೇವಸ್ಥಾನ, ಬಾಲಾಜಿ, ಅಯ್ಯಪ್ಪ ಶಿಬಿರ, ಧೂಪದಕಟ್ಟೆಯಿಂದ ಹತ್ತೂರು ಪರ್ಪಲಗಿರಿವರೆಗೆ ಶಿಲಾಯಾತ್ರೆಯ ವಾಹನ ಜಾಥಾದ ಮೂಲಕ ಸಾಗಿ ಬಂತು. ಬಳಿಕ ಹತ್ತೂರು ಪರ್ಪಲಗಿರಿಯಲ್ಲಿ ಕಲ್ಕುಡ, ಕಲ್ಲುಟ್ಟಿ, ತೂಕತ್ತೇರಿ, ಲೆಕ್ಕೇಸರಿ, ಪಂಜುರ್ಲಿ ದೈವಗಳ ಗುಡಿ ಗೋಪುರಕ್ಕೆ ಶಿಲಾ ಪೂಜೆ ಕಾರ್ಯಕ್ರಮ ನೆರವೇರಿತು.